ಮಹಿಳಾ ಉದ್ಯಮಿಗಳ ಪವರ್ ಸಂಸ್ಥೆಯ ಆಶ್ರಯದಲ್ಲಿ ಮಿಷನ್ ಕಾಂಪೌಂಡ್ ಬಳಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿರುವ 3 ದಿನಗಳ ಪವರ್ ಪರ್ಬ 2025 ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಪವರ್ ಪರ್ಬಕ್ಕೆ ಚಾಲನೆ ನೀಡಿದ ಪ್ರಗತಿಪರ ರೈತ ಮಹಿಳೆ ಡಾಕ್ಟರ್ ಕವಿತಾ ಮಿಶ್ರಾ ಮಾತನಾಡಿ, ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯ. ಮಹಿಳೆಯರು ಕೂಡ ಸಬಲರು ಎಂಬುದಕ್ಕೆ ಪವರ್ ಸಂಸ್ಥೆ ಸಾಧಿಸಿದ ಸಾಧನೆ ಉತ್ತಮ ಉದಾಹರಣೆ ಎಂದರು. ರೈತ ಅಕ್ಕಿ ಬೆಳೆ ಬೆಳಿಬೇಕಂದ್ರೆ 6 ತಿಂಗಳು ಬೆವರು ಸುರಿಸೋದಿಲ್ಲ, ರಕ್ತ ಸುರಿಸ್ತಾನ. ಯಾಕಂದ್ರೆ 1200 ಗಳೆ ಆಗ್ಯಾವ, 1500 ಒಂದು ತಾಸು ಟ್ರ್ಯಾಕ್ಟರ್ ಆಗ್ಯದ, ಗಂಡಾಳ 600ರಿಂದ 700 ಆಗ್ಯಾವ, ಹೆಣ್ಣಾಳ 500ರಿಂದ 600 ಆಗ್ಯಾವ. ಇಷ್ಟೆಲ್ಲ ಸರ್ಕಸ್ ಮಾಡಿ ನಮ್ಮ ಬೆಳೆ ಬಂದಾಗ ಅದಕ್ಕೆ ರೇಟ್ ಇರುವುದಿಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್. ಇಲ್ಲಿರುವಂಥ ಒಂದು 10 ರೂಪಾಯಿ ಬಾಟ್ಲಿಗೆ 10 ರೂಪಾಯಿ ಫಿಕ್ಸ್ ಮಾಡುವಂಥ ಅಧಿಕಾರ ಐತಿ. ಆದ್ರೆ ನಾವು ಬಿಸಿಲೊಳಗೆ ಸುಟ್ಟು ಮಳೆ ನೆನೆದು ಥಂಡೆ ನಡುಗಿ ಒದ್ದಾಡಿದ್ರು ನಮ್ಮ ಬೆಳೆಗಳ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಸರ್ಕಾರ ಕೊಟ್ಟಿಲ್ಲ, ಸಮಾಜನೂ ಕೊಟ್ಟಿಲ್ಲ. ನಾನು ಇವತ್ತು ನಿಮ್ಮ ಮುಂದಿಂತ ಕೃಷಿ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ. ಅಂದರೆ ಬೇಸಿಕಲಿ ಐ ಆಮ್ ನಾಟ್ ಎ ಫಾರ್ಮರ್. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ 28 to 30 years back. I used to write beautiful programs on CC++, and I have done my project work on transmission control protocol/internet protocol, and the board gave me 90 marks. They asked me on what basis you have given 90 to her. Again the board, the evaluation team came. I executed the same program. My marks became 93. They gave me 3 case marks. I was having the confidence. Enta program ಕೊಟ್ಟರು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಿದ್ದೆ ನಾನು, ಬಿಕಾಸ್ ಐ ವಾಸ್ ಹ್ಯಾವಿಂಗ್ ದ ಕ್ರೇಜ್ ಆಫ್ ರೈಟಿಂಗ್ ದ ಪ್ರೋಗ್ರಾಮ್ಸ್. ಅಷ್ಟು ಚೆನ್ನಾಗಿ ನಾನು ಮಾಡ್ತಿದ್ದೆ. ಆದರೆ ಅದೇ ಟೈಮ್ನಲ್ಲಿ ನಾನು ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಒಂದು ಹಳ್ಳಿಗೆ ಮದುವೆ ಮಾಡಿ ಕೊಟ್ಟರು. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. 30 ವರ್ಷದ ಹಿಂದೆ ಮೈ ರೆನ್ಯುಮರೇಷನ್ ವಾಸ್ 40,000, ಬಟ್ ದೇ ಡಿಂಟ್ ಅಲೌಡ್ ಮಿ ಔಟ್ಸೈಡ್. ನನಗೆ ಹೊರಗಡೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮಾತನಾಡಿ, ಪವರ್ ಪರ್ಬಕ್ಕೆ ಪ್ರೋತ್ಸಾಹಿಸಿದರೆ ಇನ್ನಷ್ಟು ಮಹಿಳೆಯರಿಗೆ ಉತ್ತೇಜನ ದೊರಕುತ್ತದೆ ಎಂದರು. ಶಾಸಕ ಯಶ್ಪಾಲ್ ಎ ಸುವರ್ಣ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಎಂಎಸ್ಎಂಇ ಜಂಟಿ ನಿರ್ದೇಶಕ ಕೆ ಸಾಕ್ರಟೀಸ್ ಮಳಿಗೆಗಳನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಸಂಸ್ಥೆಯ ವತಿಯಿಂದ ಡಾಕ್ಟರ್ ಕವಿತಾ ಮಿಶ್ರಾ ಅವರನ್ನು ಗೌರವಿಸಲಾಯಿತು. ಪ್ರಭಾರ ಎಡಿಸಿ ನಾಗರಾಜ್ ವಿನಾಯಕ್, ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ನ ಸಿಇಒ ಡಾಕ್ಟರ್ ಎಪಿ ಆಚಾರ್, ಯೂನಿಯನ್ ಬ್ಯಾಂಕ್ನ ರೀಜನಲ್ ಹೆಡ್ ನರೇಶ್ ಕುಮಾರ್, ನಗರಸಭೆ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್, ಕೋಶಾಧಿಕಾರಿ ಪುಷ್ಪಾರಾವ್, ಗಣ್ಯರು, ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯೆಯರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.